ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೇಂದ್ರ ಸಮಿತಿಯ ಮುತಾಲಿಕೆಡು ವೃಕ್ಷಾಂಕುರ ರಕ್ಷ ಕಾರ್ಯಕ್ರಮಡು ಸಮಾಜದ ಗಣ್ಯರನ್ನ ಇಲ್ಲಡೆಪೋದು ದೈ ನಡುಪುನ ಕಾರ್ಯಕ್ರಮನು ಐತಾರ ಕಾಂಡೆ ನಡಪಾಯಿರು ಕರಿನ 14 ವರ್ಷಲೆಡ್ದಿಂಚ ಸಾಮಾಜಿಕ ಧಾರ್ಮಿಕ ರಾಜಕೀಯ ಕ್ಷೇತ್ರಲೆಡ್ ವಿಶೇಷ ಸೇವೆನ ಸಂದಾವಂದುಪುನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕೇಂದ್ರ ಸಮಿತಿ ತೊಕ್ಕೋಟು ಕರಿ ವರ್ಷದಿಂಚ ವೃಕ್ಷಾಂಕುರ ರಕ್ಷ ಪನ್ಪಿ ವಿಶೇಷ ಶೀರ್ಷಿಕೆ ದಡ್ಡಿಟ್ಟು ಸದಸ್ಯರನ್ನ ಇಲ್ಲಡು ದೈ ನಡ್ಪನ ಕಾರ್ಯಕ್ರಮನ ಅಟನೆ ಮಲ್ತೊಂದು ಬರುന്നുണ്ട് ಈ ಸರ್ತಿ ಇನ್ನಿಕ ಹೊಸ ಸೇರ್ಪಡೆಯಾದ ಸಮಾಜದ ಗಣ್ಯರನ್ನ ಇಲ್ಲಡೆ ಪೋದು ದೈ ನಡ್ಪನ ಕಾರ್ಯಕ್ರಮನ ಐತಾರ ನಡಪಾಯಿರು ಸುರುಕು ಧಾರ್ಮಿಕ ಸಾಮಾಜಿಕ ಕ್ಷೇತ್ರದ ಸೇವೆನ್ ಸಂದಾವಂದು ಬರುಂದುಪ್ಪುನ ಭಗತ್ ಸಿಂಗ್ ಸಾಧಕ ಪ್ರಶಸ್ತಿನ ಪಡೆಯಿನ ಶ್ರೀ ಸುರೇಶ್ ಭಟ್ನಗರರನ್ನ ಇಲ್ಲಡೆ ಪೋದು ದೈ ನಡಿಯರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕ್ಕೂ ಎಡ್ಡಬೇಲೆನ್ ಮಲ್ತೊಂದು ಬರುಂದುಲ್ಲೇರ್ ಪಂಡದ ಶ್ರೀ ಸುರೇಶ್ ಭಟ್ನಗರ ಮೆಚ್ಚುಗೆದ ಪಾತ್ರ ಪಂಡಿರು ಬಹಳ ಒಂದು ಮೆಚ್ಚುಗೆಯ ಒಂದು ಕೆಲಸವನ್ನು ಇವತ್ತು ನಮ್ಮ ಮನೆಗೆ ಬಂದು ಒಂದು ಸಸಿ ನೆಡುವಂಥ ಒಂದು ವನ ಮಹೋತ್ಸವದಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಿಜವಾಗಿಯೂ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನವು ಒಂದು ಕಾರ್ಯಕ್ರಮವನ್ನು ವರ್ಷಂಪಿಡಿ ಚಾಲ್ತಿಯಲ್ಲಿಡುವ ಒಂದು ಸಂಸ್ಥೆ ಅಂತೇಳಿದರೆ ಅದು ಭಗತ್ ಸಿಂಗ್. ಯಾಕಂತೇಳಿದರೆ ಮೊನ್ನೆ ತನಕ ನಾನು ಪೇಪರಲ್ಲಿ ಓದಿದೆ, SP ಅವರಿಗೆ ಒಂದು ಯಾವುದೋ ಬಗ್ಗೆ ಒಂದು ಮನವಿ ಕೊಟ್ಟಿದ್ದಾರೆ. ಅಂತೂ ಎಲ್ಲ ಸಮಾಜದಲ್ಲಿ ಏನು ಒಂದು ಮಾದಕ ದ್ರವ್ಯ ಆಗಲಿ ಅಲ್ಲ ಬೇಡದ ಒಂದು ಚಟುವಟಿಕೆ ಇದ್ದರೆ ಅದರ ಬಗ್ಗೆ ಕಟ್ಟುನಿಟ್ಟಿನ ಕಾರ್ಯಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒಂದು ಮುಂಚಿನಲ್ಲಿ ಯಾವಾಗಲೂ ಪ್ರತಿಯೊಂದು ವಿಷಯದಲ್ಲೂ ಜಾಗ್ರತೆ ವಹಿಸಿ ಬಹಳ ಜನರಿಗೆ ಬೇಕಾಗುವ ಒಂದು ರೀತಿಯಲ್ಲಿ ನಡೆಯುವ ಒಂದು ಸಂಸ್ಥೆ ಅಂತ ಹೇಳಿದರೆ ನಾನು ನಿಜವಾಗಿಯೂ ಭಗತ್ ಸಿಂಗ್ ಅನ್ನು ಅಭಿನಂದಿಸ್ತಾ ಇದ್ದೇನೆ. ಅವರದು ಬೊಕ್ಕ ಬಿಜೆಪಿ ಕುಡ್ಲ ವಿಧಾನಸಭಾ ಕ್ಷೇತ್ರ ಸಮಿತಿದ ಮಾಜಿ ಅಧ್ಯಕ್ಷರು ಶ್ರೀ ಚಂದ್ರಶೇಖರ್ ಉಚ್ಚಿಲ್ರೆನ ಇಲ್ಲಗಬಹುದು ದೈ ನಡಿಯರು ದೈಲೆ ನರ್ದು ಬುಲಿಪಾವನಿರ್ದು ಪ್ರಕೃತಿನ ಒರಿಪಾವಲಿ ಈ ಬೇಲೆ ನಮ್ಮರ್ದು ಆವಡು ಖಾಲಿ ದೈಕ್ಲೆ ನಡ್ಪುನಿ ಮಾತ್ರ ಆಯರಬಲ್ಲಿ ಅವೇನು ಪೋಷಣೆ ಮಲ್ಪನ ಬೇಲೆಲ ಆವಡು ಈ ನಿಟ್ಟಿಡು ಒಂಜಿ ಸೇವಾ ಮನೋಭಾವಡು ಇಂಚಿತಿ ಬೇಲೆಲೇನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದಕ್ಕೂ ಮಲ್ತೊಂದು ಬರುಂದುಲ್ಲೇರ್ ಪಂಡಿತ ಶ್ರೀ ಚಂದ್ರಶೇಖರ್ ಉಚ್ಚಿಲ್ ತೆರಿಪಾಯರು ಐಟ್ ಪರಿಸರನ ಒರಿಪವನ ಪ್ರಕೃತಿಗೆ ಇನಿ ಒತ್ತು ಕೊರಪನಂಚಿನ ಕಾರ್ಯಕ್ರಮ ಒಟ್ಟಿಗೆ ಇನಿ ವನಮಹೋತ್ಸವ ಕಾರ್ಯಕ್ರಮನ ಮಲ್ತೊಂದುಲ್ಲೇರು ನನಗೆ ಮಾತ ಗೊತ್ತುಂಡು ಪ್ರಕೃತಿ ಇನಿ ಮರ ಕಡ್ತೊಂದಿತ್ತು ನಡೆದಾದ್ರೆ ಪ್ರಕೃತಿ ಮುನಿದು ಇನಿ ವೈಪರೀತ್ಯಗೆ ಆತನಂಚಿನ ಒಂಜಿ ಸಂಗತಿಲು ನಂಗೆ ಗೊತ್ತುಂಡು ಅಂಚಾದ ಇನಿ ಪರಿಸರನ ದೈ ನಡೆದು ಇನಿ ಕಾಲಗ ತಕ್ಕ ಬರ್ಸ ಬರ್ಪುನಂಚಿನ ಆವಡ್ನಾಂಡು ಇನಿ ಮರಕುಲೇನ ನಡೆದು ಐಕ ಪೋಷಣೆ ಮಲ್ಪನಂಚಿನ ಕಾರ್ಯಕ್ರಮಲು ಆವಡು ಇನಿ ಕಡುಪುನ ಮಾತ್ರ ಕಾರ್ಯಕ್ರಮ ಅತ್ತ ಇನ್ನು ನಡೆದು ಪೋಷಣೆ ಮಲ್ಪನಂಚಿನ ಕಾರ್ಯಕ್ರಮಕ್ಕೆ ಇನಿ ಭಗತ್ ಸಿಂಗ್ ದಕ್ಕಲು ಅಡ್ಡೆ ಕೆಲಸ ಮಲ್ತೊಂದುಲ್ಲರು ಅವತ್ತಂದೆ ಒಂಜಿ ಸೇವಾ ಮನೋಭಾವಡು ಇನಿ ಪಾಪ ದಕ್ಲೆಗೆ ಅಕ್ಲ ಅಂತಿಮ ಒಂಜಿ ಆ ಕಾರ್ಯಕ್ರಮಕ್ಕೆ ಇನಿ ಆಂಬ್ಯುಲೆನ್ಸ್ದ ಸೇವೆ ಮಲ್ಪನ ನೆಟ್ ಆರ್ಥಿಕ ಏರ್ ದುರ್ಬಲರು ಅಕ್ಲೆಗೆ ಪೂರಕ ಏನಂಚಿನ ವ್ಯವಸ್ಥೆ ಐತೊಟ್ಟಿಗೆ ಶಿಕ್ಷಣಗೆ ಓಡಾಪಿನಂಚಿನ ಶಿಕ್ಷಣಗೆ ಇನ್ನು ಕೊರತೆತ್ತನಂಚಿನಕ್ಲಿಗೆ ಗುರುತಿಸದು ಆರ್ಥಿಕ ಸಹಕಾರ ಮಲ್ತೊಂದು ಸೋಮೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀ ರಾಜೇಶ್ ಉಚ್ಚಿಲ್ ಈ ಪೊರ್ತೊಟ್ಟುಗೆ ಎತ್ತರು ಕೃಷಿಕರು ಸಾಮಾಜಿಕ ಧಾರ್ಮಿಕ ಮುಖಂಡರು ಬಿಜೆಪಿ ಪ್ರಮುಖರು ಶ್ರೀ ಸಂಜೀವ್ ಶೆಟ್ಟಿ ಅಮ್ಲಮೊಗರ್ರನ ಇಲ್ಲಗಬಹುದುಲ ದೈ ನಡಿಯರು ಶ್ರೀ ಸಂಜೀವ್ ಶೆಟ್ಟಿ ಅಮ್ಲಮೊಗರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕಾರ್ಯಯೋಜನೆದ ಬಗೆಟ್ಟು ಮೆಚ್ಚುಗೆ ಸೂಚಿಸಾಯರು. ಒಂದೇ ಮಾತ್ರ ಪನ್ಪುಣದ ಒಟ್ಟಿಗೆ ನೇನುಗಂಬ ಶರಣಾಯನಂಚಿನ ಆ ವ್ಯಕ್ತಿನ
ಪುದರ್ಡ್ ಈ ಒಂದು ಸಂಘಟನೆ ಕಟ್ಟಿದ್ದಾರೆ. ಅಕ್ಲ ಸಮಾಜಮುಖಿ ಚಿಂತನೆಗೆ ಯಶಸ್ವಿ ಆವಡು ಚಿಂತನೆ ಯಶಸ್ವಿ ಆವಡು ಅಂಚನೆ ಇನ್ನಿದ ಒಂದು ವಿನೂತನ ಕಾರ್ಯಕ್ರಮದ ಬಂಡ ಮರ ಬೆಳೆಸಿ ನಾಡು ಉಳಿಸಿ ಎಂದು ಇತ್ತೆ ಮಾತ ನಮ್ಮ ಪರಿಸರದ ಕಾಡು ಮರಕ್ಲೇನು ಮಾತ ನಾಶ ಮಂತಂದಿಲ್ಲಾರು ಅಂಚಾದ ಬರ್ಸ ಬರ್ಪುನ ನಂಗೆ ಇತ್ತೆ ವ್ಯತ್ಯಾಸಗಳು ಗೊತ್ತಾ ಬರಡನ್ನು ಪನ್ಪುಣ ತೊಟ್ಟಿಗೆ ಈ ಒಂದು ಕಾರ್ಯಕ್ರಮ ಇನ್ನು 2-3 ಮೀಟರ್ ಮಂತೆ ಅಂತ ಪಂಡ್ಯಾರೆ ಅಕ್ಲ 10 ಕಾರ್ಯಕ್ರಮ ಒಂದು ಒಂದು ವಿನೂತನ ಶೈಲಿಯ ಕಾರ್ಯಕ್ರಮ. ನಿಜವಾದ ಭಗತ್ ಸಿಂಗ್ ಅಂತ ಪಂಡ ನಮ್ಮ ದೇಶ ಪ್ರೇಮಿ ನಮ್ಮ ಈ ದೇಶಕ್ಕೂ ತ್ಯಾಗ ಮಂತಿನ ಅಂಚಿನ ಒಂಜಿ ವಿಚಾರ ನಮ್ಮ ಪನಿಯರ ಬೋಣದಂಡ ಜಿಂಜ ಉಂಟು ಅಂಚಿನ ಒಂಜಿ ಈ ಒಂಜಿ ಇಂದೆಟ್ಟು ನಮ್ಮ ಎಡ್ಡೆಡ್ಡೆ ದೇಶಪ್ರೇಮಿ ಯುವಕರುಳ್ಳ್ಯಾರು ನಿಕ್ಲ ದುಮ್ಮದ ಜೀವನ ಯಶಸ್ಸು ಆವಡು ಅಂಚಿನ ನಿಕ್ಲ ಪ್ರತಿಯೊಂದು ಕಾರ್ಯಕ್ರಮ ಅದ್ಭುತ ಆವಡು. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀ ಜೀವನ್ ಕುಮಾರ್ ತೊಕ್ಕೋಟು ತಂಕ್ಲು ನಡಪಾವನ ಕಾರ್ಯಕ್ರಮದ ಉದ್ದೇಶ ತೆರಿಪಾಯರು. ಸುರುಕಾದ ಎಂಕ್ಲು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಸದಸ್ಯರನ್ನ ಇಲ್ಲಡಪೋದು ಒಂದು ದೈ ನಡ್ಪುನಂಚಿನ ಕಾರ್ಯಕ್ರಮ. ಈ ವಾರದ ಬೊಕ್ಕ ಸಮಾಜ ನಡ್ಪುನಂಚಿನ ನಮ್ಮ ಗಣ್ಯರನ್ನ ಇಲ್ಲಡಪೋದು ದೈ ನಡ್ಪುನ ಮುಖಾಂತರವಾದ ಪರಿಸರದ ಒಂಜಿ ಕಾಳಜಿ ಪರಿಸರದ ಬಗ್ಗೆ ಜಾಗೃತಿ ಮನ್ಪುನ ಕಾರ್ಯಕ್ರಮ. ಮರ ದಾಯ ಬೋಡು ಪನ್ಪುನ ಬಗ್ಗೆಲ್ಲ ನಮ್ಮೊಂಜಿ ರೀತಿ ಚಿಂತನೆ ಮನ್ಪಡಾಪುಂಡು. ಇನ್ನಿತ ದಿನಟ್ಟು ನಮಗೆ ಸ್ಪಷ್ಟವಾದ ಗೊತ್ತಾವೊಂದುಂಡು ನಮ್ಮ ಕೇವಲ ಅವೇನು ಅರ್ಥವಂತ ನಿಜ ದೊಂಬುದ ಪಗ ವಾ ರೀತಿದ ಒಂಜಿ ದೊಂಬು ಸೆಕೆ ಮನ್ಪ ಈತ ವರ್ಷ ಇಂಚ ದೊಂಬು ಇಜ್ಜಾನ ಈತ ವರ್ಷ ಸೆಕೆಲ ಇಜ್ಜಾನಂದು ಬರ್ಸದ ಪಗ ಬರ್ಸನೆ ಇಜ್ಜಿ ಮನ್ಪ ಐಕ್ ಪ್ರಮುಖ ಕಾರಣ ಇರ್ಪಂಡ ನಮ್ಮ ಮನುಷ್ಯರೇ ಮಂತಿನಂಚಿನ ಒಂದು ಕೆಲವು ತಪ್ಪುಡ್ದ ಹತ್ರ ಇನ್ನು ಪರಿಸರ ನಾಶ ಅದು ಐತ ಪೂರ ಒಂಜಿ ಐತ ದುಷ್ಪರಿಣಾಮ ನಮಕ್ಕೆ ತೆರೆಯೊಂದು ಬರೋದು. ಪರಿಸರ ಪ್ರೇಮಿ ಶ್ರೀ ಮಾಧವ್ ಉಳ್ಳಾಲ್, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು ಶ್ರೀ ರಾಕೇಶ್ ಬೈಪಾಸ್, ಕೋಶಾಧಿಕಾರಿ ಶ್ರೀ ಹರೀಶ್ ಅಮ್ಲಮಗರು, ಸದಸ್ಯರು ಕಿರಣ್ ಕೊಲ್ಯ, ಕೃಷ್ಣ ಪೊನ್ನತ್ತೋಡು, ಪ್ರವೀಣ್ ಬಸ್ತಿ ಬೊಕ್ಕ ಬಾಕಿ ಪ್ರಮುಖರು ಈ